ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ನಡೆಯಿತು. ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಪೆರೇಡ್ ಮೈದಾನದಲ್ಲಿ ವೈಭವಪೂರ್ಣ ಕವಾಯತು ಪ್ರದರ್ಶನ ನಡೆಯಿತು. ಶ್ರೀ ತಾವರ್ ಚಂದ್ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು ಕವಾಯತು ವಂದನೆಯನ್ನು ಸ್ವೀಕರಿಸಿದರು. ಕರ್ನಾಟಕ ಪಬ್ಲಿಕ್ ಶಾಲೆ ಮಕ್ಕಳಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾನಾಯಕ ಪ್ರದರ್ಶನ ಕಾರ್ಯಕ್ರಮ ಹಾಗೂ ಬಿಬಿಎಂಪಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ನಮ್ಮ ಭಾರತ ಕಾರ್ಯಕ್ರಮ ಹಾಗೂ ಮಾಗಡಿ ರಸ್ತೆಯ ಬಿಬಿಎಂಪಿ ಪ್ರೌಢಶಾಲೆ ವಿಜಯನಗರ ವಿದ್ಯಾರ್ಥಿಗಳಿಂದ ಭಾಗ್ಯವಿದಾತ ರೈತ ಕಾರ್ಯಕ್ರಮ ಹಾಗೂ ಸಿರಿ ಶಾಲೆ ಲಗ್ಗೆರೆ, ಶ್ರೀ ವಿಷ್ಣು ಇಂಟರ್ ನ್ಯಾಷನಲ್ ಸ್ಕೂಲ್ ಲಗ್ಗೆರೆ, ವಿಷ್ಣು ಶಾಲೆ ಲಗ್ಗೆರೆ ವಿದ್ಯಾರ್ಥಿಗಳಿಂದ ಭಾರತಾಂಬೆ ನಿನ್ನ ಜನ್ಮದಿನ ಕಾರ್ಯಕ್ರಮ ಹಾಗೂ ಇನ್ನು ಹಲವಾರು ಕಾರ್ಯಕ್ರಮಗಳು ಗಣರಾಜ್ಯೋತ್ಸವದ ದಿನಾಚರಣೆಗೆ ಸಾಕ್ಷಿಯಾಯಿತು. ಶ್ರೀ ಪ್ರವೀಣ್ ಸೂದ್ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಬೆಂಗಳೂರು, ಶ್ರೀಮತಿ ವಂದಿತಾ ಶರ್ಮಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಆಂಟೋನಿ ಬೇಗೂರು. ಈಗ ವೇದಿಕೆಯ ಮುಂಭಾಗಕ್ಕೆ ಬರಲಿದೆ ಕೆಎಸ್ಆರ್ಪಿ ತಂಡ, ಕರ್ನಾಟಕ ಮೀಸಲು ಪೊಲೀಸ್ ಪಡೆ, ಅದೃಶ್ಯಪ್ಪ RSI ಈ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಇದಾದ ಬಳಿಕ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನ ತಂಡ, ಕೈಗಾರಿಕಾ ರಕ್ಷಣಾ ಪಡೆ, PS marching steady in front of the main stage in front of the Honorable Governor. Led by Army, Band Platoon is led by Granation. ಸೇನಾ ತಂಡಕ್ಕೆ ಮಾಡೆಲ್ ಪ್ರೈಮರಿ ಸ್ಕೂಲ್ ಸೋರಪುಣಿಸೆ ತಂಡ, ವೈಷ್ಣವಿ ಅವರ ಸಾರಥಿ ಹಿಂದೆ ಹೆಜ್ಜೆ ಹಾಕುತ್ತಿದೆ. ವೇದಿಕೆಯ ಮುಂಭಾಗಕ್ಕೆ ಆಗಮಿಸುತ್ತಿದೆ ರಾಜರಾಜೇಶ್ವರಿ ಇಂಗ್ಲಿಷ್ ಶಾಲಾ ತಂಡ. ಅನುಷಾ ಪಾಟೀಲ್ ಈ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ರಾಜರಾಜೇಶ್ವರಿ ಇಂಗ್ಲಿಷ್ ಶಾಲಾ ತಂಡ ಪಥಸಂಚಲನದಲ್ಲಿ ಈ ತಂಡದ ಬಳಿಕ ವೇದಿಕೆಯ ಮುಂಭಾಗಕ್ಕೆ ಇದೀಗ ಎಂಡಿವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ತಂಡ. Give a huge round of applause for these school children who will be motivated with your encouragement. Do not hesitate to clap. After the government school Venkatapura contingent, we have the contingent to welcome the Border Security Force BSF contingent in front of the main podium, led by SI Roshan Siame. After the BSF contingent, we have the contingent of the Central Reserve Police Force CRPF, led by SI Vijaya. The Honorable Governor and the dignitaries. ಮತ್ತೊಮ್ಮೆ ನಮ್ಮ ದೊಡ್ಡ ಕಪಾಲೆಯೊಟ್ಟಿಗೆ ಈ ತಂಡಕ್ಕೆ ನಮ್ಮ ಮೆಚ್ಚುಗೆಯನ್ನ, ನಮ್ಮ ಶುಭ ಹಾರೈಕೆಗಳನ್ನ. And now, after the tornadoes formation, we have the headstand by Havaldar Amzat. That is definitely going to give you a rush of adrenaline. Seat sitting balance. ಎರಡನೇ ತಂಡದ ಪ್ರದರ್ಶನ, ತಂಡದವರೆಲ್ಲರೂ ಒಟ್ಟಾಗಿ ಸ್ಪರ್ಧೆ ಮಾಡಿಕೊಡ್ತಿರುವಂತದ್ದು ಸೀಟ್ ಸಿಟ್ಟಿಂಗ್ ಬ್ಯಾಲೆನ್ಸ್. The seat sitting balance, the entire team have performed now. And now the arrowhead. The three riders heading for the next item in which they have acquired a beautiful position while riding the bike at considerable speed. Arrowhead ಪ್ರದರ್ಶನ. ಮುಂದಿನದು ಫಿಶ್ ಡಬಲ್ಸ್. Abhijit Singh Grewal, Subedar Mallikarjun, Subedar JS Yadav and Havaldar Manish back to back. Breathtaking event. Ring of fire. Cycles very minor. They're crossing each other beautifully and will display their skill and coordination. A smash-cutting display of intricate timing. Singles is across. Middle of the ground, starting from all four corners, zooming past each other at dangerous speed. Don't try this at home or in the traffic. You need to be trained and do it in the right place at the right time. So don't copy this. This is just for display the momentarily balance. Formation ತಂಡದವರಿಗೆ The PD after this
will be an event where motorcycle is momentarily balanced on it. ಅತ್ಯಂತ ಕಷ್ಟಕರವಾದ ಸಾಹಸ ಪ್ರದರ್ಶನ ಬಹು ಸುಲಭ ಅನ್ನುವಂತೆ ಅದು ಪ್ರದರ್ಶಿತವಾಗುತ್ತದೆ. And balancing it very beautifully from the top. Pyramid with closing right. ಈ ಪ್ರದರ್ಶನದ ಅಂತಿಮ ಘಟ್ಟವನ್ನ ನಾವು ತಲುಪಿದ್ದೇವೆ. ಅತ್ಯದ್ಭುತ ಪ್ರದರ್ಶನವನ್ನ ಸಾಧ್ಯ ಮಾಡಿಕೊಡ್ತಿದೆ ದಿ ಆರ್ಮಿ ಸರ್ವಿಸ್ ಕೋರ್ Tornadoes. Captain Abhijit Singh Grewal leading from the front and from the top of the ladder saluting the Honorable Governor and the dignitaries.